ಈಗ ಎಲ್ಲೆಡೆಯೂ ಕೂಡ ಅಯ್ಯಪ್ಪ ಮಾಲಾಧಾರಿಗಳು ಜ್ಯೋತಿಗೆ ಮತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಹೊರಟು ನಿಂತಿರುವಂಥದ್ದು. ಅಯ್ಯಪ್ಪ ಮಾಲಾಧಾರಿಗಳು ನಿರಂತರವಾಗಿ ವೃತಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಕೆಲವೊಬ್ಬರ ವೃತಾಚರಣೆ ಒಂದಷ್ಟು ದಿನಗಳಿಗೆ ಮೀಸಲಾದರೆ 48 ದಿನಗಳ ವೃತಾಚರಣೆಯನ್ನು ಮಾಡಿ ಜ್ಯೋತಿಯ ದರ್ಶನ ಮಾಡೋಕ್ಕೋಸ್ಕರವಾಗಿ ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಗೆ ಹೋಗುವಂಥ ಭಕ್ತರು ಹಲವರು. ಇಂತಹ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಅಥವಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗಾಗಿ ವಿಶೇಷವಾಗಿ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಒಂದು ನಿರ್ಧಾರವನ್ನು ಮಾಡಿದೆ. ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ನಿರ್ಧಾರ ಮಾಡಿರುವಂಥದ್ದು, ಇಲ್ಲಿರ್ತಕ್ಕಂತಹ ಪುತ್ತೂರಿನ ಸುತ್ತಮುತ್ತಲಿನ ಯಾವುದೇ ಮಾಲಾಧಾರಿಗಳು ಮಧ್ಯಾಹ್ನದ ಊಟವನ್ನು ದೇವಸ್ಥಾನದಲ್ಲಿ ತೆಗೆದುಕೊಳ್ಬೋದು. ಯಾಕೆಂತಂದರೆ ಅಯ್ಯಪ್ಪ ಮಾಲಾಧಾರಿಗಳು ವೃತಾಚರಣೆಯನ್ನು ಮಾಡ್ತಾ ಇರ್ತಾರೆ. ಅವರ ವೃತಾಚರಣೆಯ ಅನುಗುಣವಾಗಿ ಅವರಿಗೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡು ಅವರಿಗೆ ಊಟದ ವ್ಯವಸ್ಥೆಗಳನ್ನು ಮಾಡಲಾಗುವುದು ಅನ್ನುವಂಥದ್ದನ್ನು ತಿಳಿಸಿದರು. ಈಗ ಅಯ್ಯಪ್ಪ ಮಾಲಾಧಾರಿಗಳು ಇಲ್ಲಿ ಪ್ರತಿನಿತ್ಯವೂ ಕೂಡ ನಿರಂತರವಾಗಿ ಊಟ ಉಪಚಾರಗಳನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಬಂದು ನಿಯಮಾನುಸಾರ ಶರಣು ಕರೆದು ಆನಂತರ ಊಟವನ್ನು ತೆಗೆದುಕೊಳ್ಳುವಂಥದ್ದು ಇದು ನಿತ್ಯ ನಿರಂತರವಾಗಿ ಆಗ್ತಾಯಿದೆ. ಪ್ರತಿದಿನವೂ ಕೂಡ 70ರಿಂದ 100ರಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಈ ಒಂದು ಊಟೋಪಚಾರಗಳನ್ನು ಸ್ವೀಕರಿಸುವುದರಲ್ಲಿ ನಿರತರಾಗಿರ್ತಾರೆ. ಜೊತೆಗೆ ದೇವಸ್ಥಾನದ ವ್ಯವಸ್ಥೆಗೂ ಕೂಡ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಅದರ ಜೊತೆಗೆ ಈಗ ಇಲ್ಲಿ ಯಾರಾದರೂ ಹಾಲ್ಟ್ ಆಗೋರಿದ್ದರೆ ಅವರಿಗೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಆಡಳಿತ ಸಮಿತಿ ಹೇಳಿರುವಂಥದ್ದು. ಅಯ್ಯಪ್ಪ ಮಾಲಾಧಾರಿಗಳ ಪರವಾಗಿ ಮತ್ತು ದೇವಸ್ಥಾನದ ಪರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಗಣ್ಯರಿದ್ದಾರೆ. ಸರ್, ನಿಮ್ಮ ಹೆಸರೇನು? ನನ್ನ ಹೆಸರು ಮಾಧವ ಸ್ವಾಮಿ. ಈ ಮಾಲಾಧಾರಿಗಳ ಊಟದ ವ್ಯವಸ್ಥೆ ಯಾವ ರೀತಿಯಾಗಿ ಇಲ್ಲಿ ಕಲ್ಪಿಸಲಾಗಿದೆ ಮತ್ತು ಎಷ್ಟು ಶಿಸ್ತುಬದ್ಧವಾಗಿ ಮಾಲಾಧಾರಿಗಳು ಒಂದು ಊಟೋಪಚಾರವನ್ನು ಸ್ವೀಕರಿಸ್ತಾರೆ? ನಾನು ಎಷ್ಟೋ ವರ್ಷದಿಂದ ಶಬರಿಮಲೆಗೆ ಹೋಗುವ ಅಯ್ಯಪ್ಪನವರಿಗೆ ಒಂದು ಊಟದ ಅರೇಂಜ್ಮೆಂಟ್ ಮಾಡಬೇಕಂತ ಗ್ರಹಿಸ್ತಾ ಇದ್ದೆ. ಇಷ್ಟವರೆಗೆ ಮಾಡಲಿಕ್ಕಾಗಲಿಲ್ಲ. ಹಾಗೆ ಈ ಸಲ ಹೊಸ ಕಮಿಟಿ ಬಂದಿದೆ ದೇವಸ್ಥಾನಕ್ಕೆ. ಹಾಗೆ ಅವರ ಹತ್ರ ಹೋಗಿ ವಿಷಯ ಮಾತಾಡಿದೆ. ಆಗ ಅವರು ಆಲೋಚನೆ ಮಾಡ್ತಂತ ಹೇಳಿದರು. ಹಾಗೆ ಆಲೋಚನೆ ಮಾಡಿ ಮತ್ತೊಮ್ಮೆ ಮೀಟಿಂಗ್ ಕರೆದು ನಮಗೆ ನಾವು ಹೇಳಿದಾಗೆ ಮಾಡಿದ್ದಾರೆ. ಈಗ ಇದರ ಲಾಭವನ್ನು ಎಷ್ಟು ಜನ ಅಯ್ಯಪ್ಪ ಮಾಲಾಧಾರಿಗಳು ಪಡಿತಾ ಇದ್ದಾರೆ? ಸಾಧಾರಣ ಶುರು 4-5 ದಿನ ಒಂದು 50-60 ಜನ ಇರ್ತೀವಿ. ಈಗ ಒಂದು 100 ಜನ ಅಷ್ಟು ಬರ್ತಾರೆ. ಇದು ವೃಶ್ಚಿಕ 1ರಿಂದ ಜನವರಿ 14ರವರೆಗೆ ಉಂಟು. ಇಲ್ಲಿ ಹಾಲ್ಟ್ ಆಗೋವರಿಗೆ ವ್ಯವಸ್ಥೆ ಉಂಟಾ? ಹಾಲ್ಟ್ ಆಗೋವರಿಗೆ ವ್ಯವಸ್ಥೆ ಅಂತ ಮಾಡಲಿಲ್ಲ. ಯಾರು ಹಾಲ್ಟ್ ಆಗೋರು ಇಲ್ಲಿ ಇಲ್ಲ ಹೆಚ್ಚಾಗಿ. ಸರ್, ದೇವಸ್ಥಾನದ ಕಡೆಯಿಂದ ಇಂಥ ನಿರ್ಧಾರ ಬಂದಾಗ ಎಷ್ಟು ಜನ ಇಲ್ಲಿ ಪ್ರತಿನಿತ್ಯ ಬರ್ತಾ ಇದ್ದಾರೆ? ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಯ್ಯಪ್ಪ ಮಾಲಾಧಾರಿಗಳು? ಅಯ್ಯಪ್ಪ ಭಕ್ತ ಸಮಿತಿಯ ಒಂದು ವಿನಂತಿಯ ಮೇರೆಗೆ ದೇವಸ್ಥಾನದಲ್ಲಿ ಅಯ್ಯಪ್ಪ ಭಕ್ತಾದಿಗಳಿಗೆ ಊಟ ಕೊಡಬೇಕು ಮತ್ತು ಯಾರಾದರೂ ಇಲ್ಲಿ ನಿಲ್ಲುವವರಿದ್ದರೆ ಅವರಿಗೆ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ಸ್ನಾನದ ವ್ಯವಸ್ಥೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದರು ಅವರು. ಆ ಪ್ರಕಾರ ದೇವಸ್ಥಾನದ ಆಡಳಿತ ಮಂಡಳಿ ತೀರ್ಮಾನ ಕೈಗೊಂಡಿದೆ. ಎಷ್ಟೇ ಜನ ಅಯ್ಯಪ್ಪ ಭಕ್ತರು ಬಂದರೂ ಮಧ್ಯಾಹ್ನದವರಿಗೆ ಒಂದು ಭೋಜನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ದೇವಸ್ಥಾನದ ವತಿಯಿಂದ. ಅದಲ್ಲದೆ ಯಾರು ಇಲ್ಲಿ ನಿಲ್ಲಬೇಕು ಅಥವಾ ದೂರದಿಂದ ಬಂದವರಿಗೆ ವಸತಿ ವ್ಯವಸ್ಥೆ ಬೇಕು, ಅದಕ್ಕೂ ಕೂಡ ನಾವು ಬೇಕಾದಂಥ ವ್ಯವಸ್ಥೆಗಳು ಮಾಡಿದ್ದೇವೆ. ಅದೇ ರೀತಿ ಬೆಳಿಗ್ಗೆ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆಗಳು ಕೂಡ ನಮ್ಮಲ್ಲಿದೆ. ಅದಕ್ಕೆ ಇಷ್ಟೊಳಗೆ ಯಾರು ಬಂದವರಿಲ್ಲ, ಊಟದ ಬಿಟ್ಟರೆ ಬಂದವರಿಲ್ಲ. ದಿನಂಪ್ರತಿ ಕಡಿಮೆ ಪಕ್ಷ 75ರಿಂದ ಇಲ್ಲಿ ತನಕ 100 ಜನ ಬರ್ತಾ ಇದ್ದಾರೆ. ಇನ್ನು ಬರುವ ದಿನಗಳಲ್ಲಿ ಅದು ಜಾಸ್ತಿ ಆಗುವ ಅಂದಾಜುಗಳು ಉಂಟು. ಜನವರಿ ತಿಂಗಳ 14 ತಾರೀಕು ತನಕ ಈ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇದರಿಂದಾಗಿ ಏನಾಗಿದೆ ಅಂದರೆ ಅಯ್ಯಪ್ಪ ಭಕ್ತರಿಂದ ಒಳ್ಳೆಯ ವ್ಯವಸ್ಥೆ ಆಗಿದೆ ಅಂತೇಳಿ ನಾವು ಸಂತೋಷ ಪಡ್ತಿದ್ದೇವೆ. ಈ ಪೇಟೆಯಲ್ಲಿ ಕೆಲಸ ಮಾಡುವಂಥ ಅಯ್ಯಪ್ಪ ಭಕ್ತಾದಿಗಳು ಹೋಟ್ಲಲ್ಲಿ ಇಂಥದ ಪ್ರದೇಶಗಳಲ್ಲಿ ತಿನ್ನಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಇಲ್ಲಿ ಆದರೂ ಶಿಸ್ತುಬದ್ಧವಾಗಿ ಊಟ ಮಾಡ್ತಾ ಇದ್ದಾರೆ, ಶರಣು ಕರೆದು ಊಟ ಮಾಡ್ತಾ ಇದ್ದಾರೆ. ಈ ಒಂದು ದೃಶ್ಯ ನಿಮಗೆ ನೋಡುವಾಗ ಏನನ್ಸುತ್ತೆ? ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಲ ಅಯ್ಯಪ್ಪನ ಸ್ವಾಮಿಗಳ ನೈಜ ದರ್ಶನ ಆದಾಗ ಆಗ್ತದೆ. ಅಂದರೆ ಈಗ ಉದಾಹರಣೆಗೆ ಅಯ್ಯಪ್ಪ ಮಾಲೆ ಧರಿಸದವರು ಊಟಕ್ಕೆ ತುಂಬ ಜನ ಮತ್ತು 800-900 ಜನ ಡೈಲಿ ಇರ್ತಾರೆ. ಅವರಿಗೂ ಕೂಡ ಒಂದು ಶರಣ ಕರೆಯುವಾಗ ಒಂದು ರೀತಿಯ ಪುಳಕಿತವಾದಂಥ ಒಂದು ದೇವರ ಮೇಲೆ ಆ ಭಕ್ತಿ ಪರವಶದಿಂದ ಅದು ಆಗ್ತದೆ ಹೇಳಿ ಸಂತೋಷ ನಮಗೆ. ಪ್ರತಿದಿನ 100 ಊಟ ಅಂದಾಜು 100 ಊಟ. ಬೆಳಗ್ಗೆ ಏನಾದರೂ ಇದೆಯಾ? ಬೆಳಗ್ಗೆ ಏನಿಲ್ಲ, ಬಂದರೆ ಇಲ್ಲ ಅಂತಲ್ಲ, ಒಂದು ವೇಳೆ ಬಂದರೆ ನಾವು ಕೊಡುವಂಥ ವ್ಯವಸ್ಥೆ ಖಂಡಿತ ಮಾಡ್ತೇವೆ. ಇದು ದೇವಸ್ಥಾನದ ವತಿಯಿಂದ ಹೇಳ್ತಾ ಇರುವಂಥದ್ದು. ಒಂದು ಪ್ರತಿನಿತ್ಯವೂ ಕೂಡ 75ರಿಂದ ಒಂದು 100 ಜನ ಬಂದು ಇಲ್ಲಿ ಊಟದ ವ್ಯವಸ್ಥೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅದರ ಜೊತೆಗೆ ಡಿಸೆಂಬರ್ 3-4 ನಂತರ, ಡಿಸೆಂಬರ್ನ ಮೊದಲ ವಾರದ ನಂತರ ಅಯ್ಯಪ್ಪ ಮಾಲಾಧಾರಿಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮಾಲಾಧಾರಣೆ ಜಾಸ್ತಿ ಜನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸುಮಾರು 200ಕ್ಕೂ ಅಧಿಕ ಜನ ಅಯ್ಯಪ್ಪ ಮಾಲಾಧಾರಿಗಳು ಊಟದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅದೆಷ್ಟೇ ಜನ ಬಂದರೂ ಪರವಾಗಿಲ್ಲ, ಅವರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಆಡಳಿತ ಸಮಿತಿ ಸನ್ನದ್ಧವಾಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನಿರ್ಧಾರ ಆದಂತೆ ಸುಮಾರು
ಎಷ್ಟು ಜನ ಅಯ್ಯಪ್ಪ ಮಾಲಾಧಾರಿಗಳು ಬಂದರೂ ಕೂಡ ಅವರಿಗೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ದೇವಸ್ಥಾನದ ಆಡಳಿತ ಸಮಿತಿ ಸನ್ನದ್ಧಾಗಿದೆ. ಈ ಒಂದು ಕೆಲಸಕ್ಕೆ ಆಡಳಿತ ಸಮಿತಿಯ ಅಧ್ಯಕ್ಷರ ಸಪೋರ್ಟ್ ಬಹಳ ದೊಡ್ಡ ಮಟ್ಟಿನಲ್ಲಿ ಇದೆ ಅನ್ನುವಂಥದ್ದನ್ನು ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಹೇಳಿದರು. ಅಯ್ಯಪ್ಪ ಮಾಲಾಧಾರಿಗಳ ಸ್ವಾಮಿಗಳು ಕೂಡ ಹೇಳಿರುವಂಥದ್ದು. ಜೊತೆಗೆ ಅವರ ನೇತೃತ್ವದಲ್ಲಿ ಆಡಳಿತ ಸಮಿತಿ ಉತ್ತಮವಾದಂಥ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಅಯ್ಯಪ್ಪ ಮಾಲಾಧಾರಿಗಳು ಏನು ಹೇಳ್ತಾರೆ ಕೇಳೋಣ. ಈ ಒಂದು ವ್ಯವಸ್ಥೆಯ ಬಗ್ಗೆ ಅಯ್ಯಪ್ಪ ಮಾಲಾಧಾರಿಗಳು ಏನು ಹೇಳ್ತಾರೆ ಅಂತ ಕೇಳಬೇಕು. ಸ್ವಾಮಿಗಳೆಲ್ಲರೂ ಕೂಡ ಇಲ್ಲಿದ್ದಾರೆ. ಈ ಅಯ್ಯಪ್ಪ ಮಾಲಾಧಾರಿಗಳು ಏನು ಹೇಳ್ತಾರೆ ಕೇಳಬೇಕು. ಸ್ವಾಮಿ ಶರಣು, ತಾವು ಯಾವಾಗ ಮಾಲಾಧಾರಿ ಆಗಿದ್ದು ಮತ್ತು ಜ್ಯೋತಿಗೆ ಹೋಗುವುದಾ ಹೇಗೆ? ಅಲ್ಲ, ನಾನು 11 ತಾರೀಕಿಗೆ ಹೋಗುವಂಥದ್ದು. 15 ತಾರೀಕು ಮೊನ್ನೆ ಸಂಕ್ರಾಂತಿಗೆ ಮಾಲೆ ಹಾಕಿದ್ದೇನೆ. 11ಕ್ಕೆ ಹೋಗಲಿಕ್ಕೆ ಡಿಸೆಂಬರ್ 11. ಹೌದು. ಈಗ ಇಲ್ಲಿಯ ಈ ಊಟದ ವ್ಯವಸ್ಥೆಯ ಬಗ್ಗೆ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ನಿಯಮಾನುಸಾರ ಆಗ್ತಾ ಇದೆ, ಏನು ಹೇಳ್ತೀರಿ? ಹೌದು ಹೌದು, ಖಂಡಿತವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಫುಡ್ನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ದಿನಾಲು ಯಾವಾಗಲೂ ಬರುವ ಸ್ವಾಮಿಗಳಿಗೆ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡ್ತಾರೆ. ಸರ್, ನಿಮ್ಮ ಹೆಸರೇನು? ರಾಮಯ್ಯ ಎಸ್ ಅಂತ. ಈ ಒಂದು ಊಟದ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ಸರಿಯಾಗಿ ಆಗ್ತಾ ಇದೆ, ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ. ಮತ್ತು ನಾವು ದಿನಪ್ರತಿ ಇಲ್ಲಿಗೆ ಬರ್ತಾ ಇದ್ದೇವೆ. ತುಂಬ ಸ್ವಾಮಿಗಳ ಸಹಕಾರ ಕೊಡ್ತಾ ಇದ್ದಾರೆ. ಸಾಧಾರಣ ಒಂದು 100 ಸ್ವಾಮಿಗಳಾಗ್ತವೆ ಮಧ್ಯಾಹ್ನ ಯಾವಾಗಲೂ. ಭರತ್ ತುಂಬ ಚೆನ್ನಾಗಿ ಹಾಂ. ಯಶೋಧರ ತೊಂದರೆ ಇಲ್ಲ. ವ್ಯವಸ್ಥೆಯ ಬಗ್ಗೆ ಏನು? ತೊಂದರೆ ಇಲ್ಲ ವ್ಯವಸ್ಥೆ ತೊಂದರೆ ಇಲ್ಲ, ಚೆನ್ನಾಗಿದೆ ವ್ಯವಸ್ಥೆ. ಪವನ್ ಅಂತೇಳಿ. ನಿಮಗೆ ಇಲ್ಲದೇ ಇದ್ದರೆ ಅಂದರೆ ಇಂಥದ್ದೊಂದು ವ್ಯವಸ್ಥೆ ಇಲ್ಲದ್ರೆ ಮಧ್ಯಾಹ್ನದ ಊಟಕ್ಕೆ ಏನು ಹೇಗೆ ಮಾಡ್ತಾ ಇದ್ರಿ? ಭೋಜನ ವ್ಯವಸ್ಥೆ ನಾವು ಮನೆಯಲ್ಲೇ ತಯಾರು ಮಾಡ್ತಿದ್ದೇವೆ ಮೊದಲು. ಆದರೆ ಇದು ಇರುವ ಕಾರಣ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಒಂದೇ ದಿಕ್ಕಲ್ಲಿ ಒಂದೇ ಸಾರ್ತಿ ಊಟ ಮಾಡುವಂಥ ವ್ಯವಸ್ಥೆ ಇದೆ. ಹೊಟ್ಟೆ ಭಕ್ತಿಯಿಂದ ಊಟ ಮಾಡ್ತಿದ್ದೆ. ಸ್ವಾಮಿಯ ಶರಣಂ. ನಾನು ಅಭಿಜಿತ್ ಅಂತೇಳಿ. ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಾಮಿಗಳಿಗೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಇದು ಸುಸೂತ್ರವಾಗಿ ನಡೀತಾ ಇದೆ. ನಮಗೆ ತುಂಬ ಸಂತೋಷ ಆಗಿದೆ. ಸ್ವಾಮಿಯ ಶರಣ. ನನ್ನ ಹೆಸರು ಶೈಲೇಶ್ ಅಂತ. ವ್ಯವಸ್ಥೆ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ. ಸ್ವಾಮಿ ಶರಣಂ. ನನ್ನ ಹೆಸರು ಅಜಯ್ ಅಂತ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಇದು ಅಯ್ಯಪ್ಪ ಮಾಲಾಧಾರಿಗಳ ಮಾತು. ಅಯ್ಯಪ್ಪ ಮಾಲಾಧಾರಿಗಳು ಹೇಳುವಂಥದ್ದು ಬಹಳ ಅತ್ಯುತ್ತಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಅವರ ಸಂಘಟಕರು ಅಥವಾ ಅವರ ಸಮಿತಿಯ ಇತರೆ ಸದಸ್ಯರು ಒಟ್ಟುಗೂಡಿ ತೆಗೆದುಕೊಂಡಿರುವಂಥ ಈ ನಿರ್ಧಾರಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿ ಊಟೋಪಚಾರವನ್ನು ಸ್ವೀಕರಿಸಿ ತೃಪ್ತರಾಗ್ತಾ ಇದ್ದಾರೆ, ಆಗಲಿಕ್ಕಿದ್ದಾರೆ. ಯಾಕೆಂತಂದರೆ ಮತ್ತಷ್ಟು ಮಾಲಾಧಾರಿಗಳು ಇನ್ನಷ್ಟೇ ಮಾಲೆಯನ್ನು ಧಾರಣೆ ಮಾಡಬೇಕಾಗಿದೆ. ಈ ಒಂದು ವ್ಯವಸ್ಥೆಯ ಕಲ್ಪಿಸಿರೋದ್ರಿಂದ ಈಗ ಈ ಪುತ್ತೂರಿನ ಸುತ್ತಮುತ್ತ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಂತಹ ಬೇರೆ ಬೇರೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಒಂದು ಸೂಕ್ತವಾದಂಥ ವ್ಯವಸ್ಥೆ ಕಲ್ಪಿಸಿದಂತಾಗಿದೆ. ಲೋಕೇಶ್ ಬನ್ನೂರು ಜೊತೆಗೆ ದಾಮೋದರ ದುಂಡುಲೆ, ಸುದ್ದಿ ನ್ಯೂಸ್, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.